ಹುಲಿವೇಷ ಕುಣಿತದ ವೇಳೆ ಆಯ ತಪ್ಪಿ ಬಿದ್ದ ಯುವಕನೊಬ್ಬನ ತಲೆಗೆ ತೀವ್ರವಾಗಿ ಏಟು ಬಿದ್ದ ಮತ್ತೊಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಂಗಳೂರಿನ ಮಂಗಳದೇವಿ ದೇವಸ್ಥಾನದಲ್ಲಿ ಬರೋಬ್ಬರಿ 55 ವರ್ಷಗಳ ಇತಿಹಾಸ ಇರುವಂತಹ ಮಂಗಳಾಂಬಿಕೆಯ ಸೇವೆ ಸಲ್ಲಿಸ್ತಾ ಇರುವಂತಹ ಪ್ರತಿಷ್ಠಿತ ಹುಲಿವೇಷ ತಂಡ ಎಂಜಿಟಿ ತಂಡದ ಹುಲಿವೇಷಧಾರಿ ಪಲ್ಟಿ ಹೊಡೆಯುವ ಸಂದರ್ಭ ಈ ಅವಘಡ ಸಂಭವಿಸಿದೆ. 22 ವರ್ಷದ ರಕ್ಷಿತ್ ರಿವರ್ಸ್ ಪಲ್ಟಿ ಹೊಡೆಯುವಾಗ ಆಯ ತಪ್ಪಿ ತಲೆ ನೆಲಕ್ಕೆ ಬಡಿದು ತಲೆಗೆ ಪೆಟ್ಟಾಗಿದ್ದು ಕಣ್ಣಿನ ಭಾಗ ಮತ್ತು ಕೈಗಳಿಗೆ ಗಾಯವಾಗಿತ್ತು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಯುವಕನಿಗೆ ಚಿಕಿತ್ಸೆ ನೀಡಲಾಗಿದೆ. ಸದ್ಯ ಯುವಕ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಶುಕ್ರವಾರದಂದು ಈ ಯುವಕನ 22ನೇ ಹುಟ್ಟುಹಬ್ಬದ ಸಂಭ್ರಮ. ಹಾಗಾಗಿ ಎಂಜಿಟಿ ತಂಡದ ಸದಸ್ಯರೆಲ್ಲರೂ ಕೂಡ ಆಸ್ಪತ್ರೆಯಲ್ಲೇ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸುವ ಮೂಲಕ ರಕ್ಷಿತ್ಗೆ ಆತ್ಮಸ್ಥೈರ್ಯವನ್ನು ನೀಡಿದ್ದಾರೆ. ಜೊತೆಗೆ ತಾಯಿಯೂ ಕೂಡ ತನ್ನ ಮಗನಿಗೆ ಕೇಕ್ ಅನ್ನು ತಿನ್ನಿಸುವ ಮೂಲಕ ಮಗನ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಪಿಲಿನಲಿಕೆ ಪ್ರತಿಷ್ಠಾನದ ಅಧ್ಯಕ್ಷ ಯುವ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿ ಬೇಗ ಗುಣಮುಖರಾದ ನಂತರ ಉದ್ಯೋಗದ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ರಕ್ಷಿತ್ ಈ ಹಿಂದಿನಿಂದಲೂ ಕೂಡ ಪಲ್ಟಿ ಕಸರತ್ತುಗಳಲ್ಲಿ ಪಳಗಿದ್ದ ಹುಡುಗ. ಆದರೆ ನವರಾತ್ರಿ ಸಂದರ್ಭ ಹುಲಿ ಪ್ರದರ್ಶನದ ವೇಳೆ ನಡೆದ ಈ ದುರ್ಘಟನೆ ಬಹಳಷ್ಟು ಆಘಾತವನ್ನು ಉಂಟು ಮಾಡಿದೆ. ಮಂಗಳದೇವಿಯಲ್ಲೇ ಪಲ್ಟಿ ಹೊಡೆಯುವಾಗ ಇಂಥದ್ದೇ ಒಂದು ಘಟನೆ ಈ ಹಿಂದೆ ನಡೆದಿತ್ತು. ಜೊತೆಗೆ ಖಾಸಗಿ ಮಾಲ್ ಬಳಿ ಹುಲಿ ಪ್ರದರ್ಶನದ ವೇಳೆ ಹುಲಿ ಟೋಪಿಗೆ ಬೆಂಕಿ ತಗುಲಿತ್ತು. ಹೀಗೆ ಈ ಬಾರಿ ಕಸರತ್ತು ನಡೆಸುವಾಗ ಕೆಲವು ಕಡೆಗಳಲ್ಲಿ ಇಂತಹ ದುರ್ಘಟನೆ ನಡೆದಿದ್ದು ಹುಲಿಯ ಸಾಹಸ ಬೇಕು, ಆದರೆ ಅತಿಯಾದ ಸಾಹಸ ಪ್ರದರ್ಶನ ಕಸರತ್ತು ಪ್ರಾಣಕ್ಕೆ ಕಂಟಕ ತರ್ತದೆ. ಇನ್ನಾದರೂ ಕೂಡ ಇಂತಹ ಸಾಹಸ ಪ್ರದರ್ಶನಗಳನ್ನು ಮಾಡುವಾಗ ನಿರ್ಲಕ್ಷ್ಯ ಮಾಡದೆ ಎಚ್ಚರಿಕೆಯಿಂದ ನಿರ್ವಹಿಸಿ ಎಂದು ಕಿವಿ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ.